ಮೂಲಗೇಣಿ ಒಕ್ಕಲಿಗರ ರಕ್ಷಣಾ ವೇದಿಕೆ ವತಿಯಿಂದ ನವೆಂಬರ್ 14ರ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮಂಗಳೂರಿನ ಬಲ್ಮಠ ಸರ್ಕಲ್ ಬಳಿಯ ಶಾಂತಿನಿಲಯ ಸಭಾಂಗಣದಲ್ಲಿ ವೇದಿಕೆಯ ಜನಸಂಪರ್ಕ ಸಭೆ ಹಾಗೂ 11ನೇ ಸರ್ವ ಸದಸ್ಯರ ಮಹಾಸಭೆಯು ನಡೆಯಲಿದೆ ಎಂದು ಮೂಲಗೇಣಿ ಒಕ್ಕಲಿಗರ ರಕ್ಷಣಾ ವೇದಿಕೆಯ ಜೆರಾಲ್ಡ್ ಟವರ್ಸ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನೂರಾರು ವರ್ಷಗಳಿಂದ ಮೂಲಗೇಣಿಯವರು ಹಲವಾರು ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಚಿಕ್ಕಪುಟ್ಟ ಆಸ್ತಿಯ ಮೂಲಗೇಣಿ ಹಕ್ಕನ್ನು ಸಂಪೂರ್ಣವಾಗಿ ಅನುಭವಿಸುವವರೇ ಆಗಬೇಕಾಗಿದ್ದ ಕಾನೂನು ಹೋರಾಟದ ಬಗ್ಗೆ ಮಹಾಸಭೆಯಲ್ಲಿ ಚರ್ಚಿಸಲಾಗುತ್ತದೆ ಎಂದು ಹೇಳಿದರು. ಈಗ ನಮ್ಮದು ಹೈಕೋರ್ಟ್ ಅಲ್ಲಿ 4.5 ವರ್ಷಕ್ಕೆ ಒಂದು ಸ್ಟೇ ಆರ್ಡರ್ ಇತ್ತು. ಅದು ಇವಾಗ ಡಿಸ್ಕಷನ್ಗೆ ಬಂದಿದೆ. ಒಂದು ಕೇಸು ಒಂದು ಕೊನೆ ಹಂತಕ್ಕೆ ಬಂದಿದೆ. ಈ ಸ್ಟೆಥೋಸ್ಕೋಪ್ ಅಂದರೆ ಇಡೀ ಈ ಕೇಸು 4.5 ವರ್ಷಕ್ಕೆ ಒಂದು ಟೋಟಲ್ ಆಗಿ ಏನು ಸ್ಟಾಪ್ ಆಗಿತ್ತು. ಮೊನ್ನೆ ಕಳೆದ ನಮ್ಮ ಈಗಿನ ಸರ್ಕಾರ ನಮ್ಮ ಈ ಮೊದಲಿನ ಮುಖ್ಯಮಂತ್ರಿಯವರಾದ ಶ್ರೀ ಯಡಿಯೂರಪ್ಪನವರು ಒಂದು ಹೇಳ್ತಾರೆ, ಆದಷ್ಟು ಬೇಗ ಈ ಕೇಸ್ಗಳನ್ನು ಇತ್ಯರ್ಥ ಮಾಡಬೇಕಂತೇಳಿ. ಅದರ ಪ್ರಕಾರ ಈಗ 2 ತಿಂಗಳಿನಿಂದ ಈ ಕೇಸ್ ನಡೀತಾ ಇದೆ. ಈಗ ನಮಗೇನಾಗಿದೆ ಹೇಳಿದರೆ, ನಮಗೆ ಈ ಹಂತದಲ್ಲಿ ನಮಗೆ ಎಲ್ಲ ಬಾಧಿತರ ನಮಗೆ ಇದು ಸಹಕಾರ ಬೇಕು. ಯಾಕೆ ಹೇಳಿದರೆ ಇನ್ನೂ ಕೂಡ ಲಕ್ಷಾನುಗಟ್ಟಲೆ ಕುಟುಂಬಗಳು ಈ ಮೂಲಗೇಣಿ ಸಮಸ್ಯೆಯಿಂದ ನಮ್ಮ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಸಫರ್ ಆಗ್ತಾ ಇದ್ದಾರೆ. ಆದರೆ ನಮ್ಮ ಮಂಗಳೂರಿನ ಜನರು ಅದೇ ರೀತಿ ನಮ್ಮ ಇಡೀ ಕರಾವಳಿ ಜನರು ಅಂತ ಹೇಳ್ಬೋದು, ಯಾವುದಕ್ಕೂ ಈ ಸಾಮಾಜಿಕ ಏನಾದರೂ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಗಮನ ಕೊಡುವುದು ಕಡಿಮೆ ಆದ ಕಾರಣ ಬಹಳ ಈ 17 ವರ್ಷದಲ್ಲಿ ನಾವು ಒಂದು ಕೆಲವು ಸಾವಿರದಷ್ಟು ಮಾತ್ರ ಒಂದು ಸಂಖ್ಯೆಯಲ್ಲಿ ಮೆಂಬರ್ಸ್ನವ್ರನ್ನು ಮಾಡಲು ನಾವು ಯಶಸ್ವಿಯಾಗಿದ್ದೇವೆ. ಈಗ ಈ ಬರುವ ಆದಿತ್ಯವಾರ ಅಂದರೆ ನವೆಂಬರ್ 14ರಂದು ನಮ್ಮ ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆಯ ಮಹಾಸಭೆ 11ನೇ ಮಹಾಸಭೆಯನ್ನು ನಾವು ಕರೆದಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಯಶೋಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.